ಪ್ರಸಿದ್ಧ ಪ್ರವಾಸಿ ತಾಣ ಊಟಿಗೆ ಪ್ರವಾಸ ಹೊರಟಿದ್ದ ತಂಡದ ಕಾರೊಂದಕ್ಕೆ ಲಾರಿ ಡಿಕ್ಕಿ ಹೊಡೆದು ಸಂಭವಿಸಿದ ಭೀಕರ ಅಪಘಾತದಲ್ಲಿ 3.5 ವರ್ಷ ಪ್ರಾಯದ ಮಗು ಸೇರಿದಂತೆ 3 ಸಾವನ್ನಪ್ಪಿದ ದಾರುಣ ಘಟನೆ ಚಾಮರಾಜನಗರದ ಗುಂಡ್ಲುಪೇಟೆ ಸಮೀಪ ನಡೆದಿದೆ. ಮೃತಪಟ್ಟವರೆಲ್ಲರೂ ಕೇರಳದ ಕಣ್ಣೂರು ನಿವಾಸಿಗಳಾಗಿದ್ದಾರೆ. ಕಣ್ಣೂರಿನ ಕುಟುಂಬವೊಂದರ 7 ಮಂದಿಯನ್ನು ಒಳಗೊಂಡ ತಂಡ ರವಿವಾರ ಬೆಳಿಗ್ಗೆ ಕಾರಿನಲ್ಲಿ ಊಟಿ ಪ್ರವಾಸ ಕೈಗೊಂಡು ಪ್ರಯಾಣಿಸ್ತಾ ಇದ್ದಾಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಲಾರಿ ಡಿಕ್ಕಿ ಹೊಡೆದಿದೆ. ಅಪಘಾತದ ಸಂದರ್ಭ ಕಾರಿನಲ್ಲಿದ್ದ 30 ವರ್ಷ ಪ್ರಾಯದ ಮುನೀರ್, 45 ವರ್ಷ ಪ್ರಾಯದ ಮುನಿರಾ ಮತ್ತು 3.5 ವರ್ಷ ಪ್ರಾಯದ ಮೋಹಿಸ್ ಶಿದಾನ್ ತೀವ್ರವಾಗಿ ಗಾಯಗೊಂಡು ಮೃತಪಟ್ಟಿದ್ದಾರೆ. ಕಾರಿನಲ್ಲಿದ್ದ 4 ಗಾಯಗೊಂಡಿದ್ದಾರೆ. ಅಪಘಾತದ ರಭಸಕ್ಕೆ 2 ವಾಹನಗಳು ಕೂಡ ನಜ್ಜುಗುಜ್ಜಾಗಿವೆ.